ಮಂಗಳೂರಿನ ಬಜ್ಪೆಯಲ್ಲಿ ಸನ್ಶೈನ್ ಸ್ಯಾಂಪ್ಲಿಂಗ್ ಟ್ರೈನಿಂಗ್ ಸಂಸ್ಥೆಯ ಶುಭಾರಂಭ. ಐಐಟಿ, ಎನ್ಐಟಿ ಎಂಜಿನಿಯರಿಂಗ್ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಿಗಾಗಿ ತರಬೇತು. ಉದ್ಘಾಟನಾ ಕಾರ್ಯಕ್ರಮದ ಸಂಪೂರ್ಣ ವಿವರ ಇಲ್ಲಿದೆ. ಮಂಗಳೂರಿನ ಐಟಿ ಶಿಕ್ಷಣ ಕ್ಷೇತ್ರದಲ್ಲಿನ ಮಹತ್ವದ ಮೈಲಿಗಲ್ಲು ಎಂಬಂತೆ ನೂತನವಾಗಿ ಆರಂಭಗೊಂಡ ಸನ್ಶೈನ್ ಸ್ಯಾಂಪ್ಲಿಂಗ್ ಟ್ರೈನಿಂಗ್ ಸಂಸ್ಥೆಯ ಉದ್ಘಾಟನೆಯು ಜೂನ್ 2ರಂದು ಬಜ್ಪೆಯಲ್ಲಿ ನಡೆಯಿತು. ಐಐಟಿ, ಎನ್ಐಟಿ ಹಾಗೂ ಇತರ ಐಟಿ ಹಾಗೂ ಇಂಜಿನಿಯರಿಂಗ್ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುವ ಸಲುವಾಗಿ ಕಾರ್ಯಾಚರಿಸುವ ಸನ್ಶೈನ್ ಸ್ಯಾಂಪ್ಲಿಂಗ್ ಸಂಸ್ಥೆಯು ಎಸಿಯಾಸ್ ಆಫ್ ಟೆಕ್ನಾಲಜಿ ತಾಂತ್ರಿಕತೆಯನ್ನು ಹೊಂದಿದ್ದು, ಮಂಗಳೂರಿನ ಸಿಯಾರಾ ಲರ್ನಿಂಗ್ ಅಕಾಡೆಮಿ ಇದರ ಅಧಿಕೃತ ಟ್ರೈನಿಂಗ್ ಪಾರ್ಟ್ನರ್ಶಿಪ್ನೊಂದಿಗೆ ಕಾರ್ಯಾಚರಿಸಲಿದೆ. ಇನ್ನು ಕಾರ್ಯಕ್ರಮಕ್ಕೆ ರೆವರೆಂಡ್ ಡಾಕ್ಟರ್ ಡೈನೇಶಿಯಸ್ ವಾಸ್ ಎಜೆ ಹಾಗೂ ಅಪರ ಜಿಲ್ಲಾಧಿಕಾರಿ ಜಿ ಸಂತೋಷ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಸಂಸ್ಥೆಯ ವಾಣಿಜ್ಯ ಸಲಹೆಗಾರ ವಲೇರಿಯನ್ ಡಿ ಅಲ್ಮೇಡಾ ಅವರು ಮಾತನಾಡಿ, ಸನ್ಶೈನ್ ಸ್ಯಾಂಪ್ಲಿಂಗ್ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕಾರ್ಯಾಚರಿಸುವ ಸಂಸ್ಥೆಯಾಗಿದ್ದು, ತನ್ನೊಂದಿಗೆ ಸಮಾಜವನ್ನು ಬೆಳೆಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮೂಲ ಎಂಕ್ಲು ಈ ಸಂಸ್ಥೆ ಪುಟಪಾಡದಿರಾರು ಎಂಕ್ಲು ಮಾತ್ರ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂಡ ಮೂಲ ಸಾಫ್ಟ್ವೇರ್ ಕಂಪನಿ ಬರೋಡು ಪನ್ಪಿನ ಎಂಕ್ಲ ಆಸೆ. ಇನಿ ಈ ಸಂಸ್ಥೆ ಪುಟಪಾಡ್ದು ಬರ್ಪಿನ 10 ವರ್ಷಡು ಇಂದೇ ಬಿಲ್ಡಿಂಗ್ ಕಮ್ಮಿಡ್ಲ 5,000 ಜನಕ್ಲಿಗೆ ಎಂಪ್ಲಾಯೀಸ್ಗೆ ಟ್ರೈನ್ ಮಲ್ತಾಕ್ಲು ಬೇತೆ ಬೇತೆ ಊರಿಗೆ ಬೋಪೆರು ನಿಕ್ಲ ಎನ್ಮನೆ ಒರ್ಮನೆ 10ನೇ ಕ್ಲಾಸ್ಡ್ ಕಲ್ಪನ ಇತ್ತದ ಜೋಕ್ಲಿಗೆ ಎಂಚಿನ ವಿದ್ಯಾಭ್ಯಾಸ ಹಾಕ್ಲಿ ಮಲ್ಪೋಡು, ಎಂಚಿನ ಕೌಶಲ್ಯ ಹಾಕ್ಲಿ ಒಪ್ಪೋಡು ಅಂಚಿನ ಒಂಜಿ ಸಂಸ್ಥೆ ಒಂದೆತ್ತ ರಡ್ಡು ಪಾಲದ ದೇವರೆತ್ತಾಂಡ ಖಂಡಿತವಾದ್ರೆ ಎಂಕ ಮಲ್ಪುವ ಮೂಲೆ ಬಚ್ಪೆಡು ತೂದು ಬೇತೆ ಸಾಫ್ಟ್ವೇರ್ ಕಂಪನಿದಾಗ್ಲು ಮತ್ತು ಮೂಲ ಬರೋಡು ಎನ್ನಲೇನಕ್ಲು ಒಂಜಿ 10 ಸಾಫ್ಟ್ವೇರ್ ಕಂಪನೀಸ್ ಮೂಲ ಬತ್ತನ್ನ ಇಂಚ ಹಾಪಣೊಂದು ಆವಡು ಬಚ್ಪೇಡು ಎಂಕಲ್ನ ಆಸೆ ನಿಖಲ್ನ ಆಸೆ ಆವಡು. ಎಸಿಯಾಸ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಮೀಳಾ ಕ್ರಾಸ್ತಾ ಅವರು ಎಸಿಯಾಸ್ ಆಫ್ ಸಂಸ್ಥೆಯನ್ನ ಪರಿಚಯಿಸುವ ಜೊತೆಗೆ ಸಂಸ್ಥೆಯ ಜಾಗತಿಕ ಬೇಡಿಕೆಯನ್ನ ತೆರೆದಿಟ್ಟರು. ಎಸಿಯಾಸ್ ಆಫ್ ಸ್ಥಾಪಕ ಹಾಗೂ ಸಿಇಒ ಆಗಿರುವ ಬಿಪಿನ್ ಚಂದ್ರ ಜಾಗತಿಕವಾಗಿ ಸಂಸ್ಥೆಗೆ ನೀಡುವ ನಾಯಕತ್ವವನ್ನು ಶ್ಲಾಘಿಸಿದ ಅವರು ಡಾಕ್ಟರ್ ಬಿಪಿನ್ ಚಂದ್ರ ಅವರ ಪತ್ನಿ ಮೇಘಾ ಚಂದ್ರ ಅವರಿಗೆ ವಿದ್ಯುಕ್ತ ಕೀಲಿ ಹಸ್ತಾಂತರ ಮಾಡುವ ಮೂಲಕ ಸಂಸ್ಥೆಯ ಆಡಳಿತ ಮಂಡಳಿಯನ್ನ ಅಭಿನಂದಿಸಿದರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರನ್ನ ಉಪಸ್ಥಿತರಿದ್ದರು. Sapling Multiventure. Our primary mission is to drive business growth, to create jobs and foster entrepreneurship by investing in world-class infrastructure, nurturing incubation and developing local talent. We are delighted to announce that this facility will serve as the onboarding and training hub for Asia's of Technologies. Here, their newest recruits will undergo industry-aligned training, preparing them to contribute meaningfully to the rapidly evolving world of smart technology. ಸನ್ಶೈನ್ ಸ್ಯಾಂಪ್ಲಿಂಗ್ ಮಲ್ಟಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ವೆನೋಲ್ ಸಾವಿಯೋ ಡಿಕೋಸ್ಟಾ ಸ್ವಾಗತಿಸಿದರು. ಜನರಲ್ ಮ್ಯಾನೇಜರ್ ಅಶೋಕ್ ಕುಮಾರ್ ಧನ್ಯವಾದವನ್ನು ಸಲ್ಲಿಸಿದರು. ಲವಿಟಾ ಡಿಸೋಜಾ ಮುಲ್ಕಿ ಕಾರ್ಯಕ್ರಮವನ್ನು ನಿರೂಪಿಸಿದರು.